ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ಅಲಂಕಾರ ಹೆಸರು ವಿಚಿತ್ರವಾಗಿದೆ. ನಾನು ಆಮೇಲೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಮುಖ್ಯ ಪ್ರಾಣದೇವರು, ಮಧ್ವಾಚಾರ್ಯರು, ಭೋಜನ ಶಾಲೆ ಆಂಜನೇಯ ದೇವರು ಎಲ್ಲ ಅಲಂಕಾರ ನೋಡ್ಕೊಡ್ತಾ ಬನ್ನಿ. ನೋಡಿ, ಇವತ್ತು ದಶಮಿ ಅನುಷ್ಠಾನ. ರಾತ್ರಿ ಊಟ ಮಾಡಬಾರ್ದು. ನಾಳೆ ಏಕಾದಶಿ, ಪ್ರಬೋಧಿನಿ ಏಕಾದಶಿ. ದೇವರು ಅಂದರೆ ಏಳುವಂಥ ಏಕಾದಶಿ. ಒಂದು ಹೇಳಿದ್ನಲ್ಲ, ನಮ್ಮ ಇದಕ್ಕೋಸ್ಕರ ನಾವು ಮಾಡ್ತೀವಿ. ಚಾತುರ್ಮಾಸ್ಯ ನಾಳೆ ಮುಗಿಯುತ್ತೆ. ನಾಳೆ ವ್ರತ ಕೂಡ ಇವತ್ತೆಲ್ಲ ಸ್ಟಾಪ್ ಆಗುತ್ತೆ. ನೋಡಿ, ಇವತ್ತು ವ್ರತಕ್ಕೆ ಸಂಬಂಧಪಟ್ಟಿದ್ದೊಂದು 5 ರೆಸಿಪಿನ ತೊಗೊಂಬಂದಿದ್ದೀನಿ. ಸೈಡ್ ಡಿಶಸ್ ಇದೆಲ್ಲನೂ. 2 ತಂಬುಳಿ, ಒಂದು ಸಾರು, ಒಂದು ಸಾಂಬಾರು, ಮತ್ತೊಂದು ಮಜ್ಜಿಗೆ ಹುಳಿ. ಫಸ್ಟ್ ಅದಕ್ಕೆ ರೆಡಿಯಾಗಿ ನೋಡಿ, ತೆಂಗಿನಕಾಯಿ ಕಟ್ ಮಾಡಿ ಹೆರಿದಿಟ್ಕೊಂಡಿದ್ದೀನಿ. ಆ ಗಂಟಿಗೆ ಹೊಡೆದ್ರೆ, ತೊಳೆದು ಅದನ್ನ ಗಂಟಿಗೆ ಹೊಡೆದ್ರೆ ನೀಟಾಗಿ ಕಟ್ಟಾಗುತ್ತೆ. ನೀವು ನೋಡ್ಬೋದು ಅದನ್ನ, ಎಷ್ಟು ನೀಟಾಗಿ ಕಟ್ಟಾಗಿದೆ ಅಂತ. ಈ ಥರ ಕಟ್ ಮಾಡಿದರೆ ಹೆರಿಯೋಕ್ಕೂ ಸುಲಭ. ಒಂದು ಕಡೆಯಿಂದ ನೋಡಿ, ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿದರೆ ಸರಿ. ಇದರಿಂದ ಸಾರು ಮತ್ತು ತಂಬುಳಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ. ಫಸ್ಟ್ ಆನಂತರ ಬಾಳೆಕಾಯಿನ ಸಿಪ್ಪೆ ತಕ್ಕೊಂಡು ಅದರದ್ದು ಮಜ್ಜಿಗೆ ಹುಳಿ ಮತ್ತು ಸಾಂಬಾರು ಮಾಡಿದೆ, ವ್ರತಕ್ಕೆ ಸಂಬಂಧಪಟ್ಟಂಗೆ. ಈ ಬಾಳೆಕಾಯಿ ಥರನೇ ನಾವು ಸುವರ್ಣಗೆಡ್ಡೆ, ನೆಕ್ಸ್ಟು ಮರಗೆಣಸು, ಆನಂತರ ಸಾಂಬ್ರಾಣಿ ಗೆಡ್ಡೆ ಅಂತ ಸಿಗುತ್ತೆ ಊರಲ್ಲಿ, ಅದರದ್ದೆಲ್ಲ ಇದೇ ಥರ ಅಡುಗೆ ಮಾಡಬಹುದು. ನೋಡಿ, ಅದನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ನೋಡಿ, ಅದನ್ನ ಕಟ್ ಮಾಡಿಟ್ಕೊಂಡು ಸಾಂಬಾರಿಗೂ ಆನಂತರ ಮಜ್ಜಿಗೆ ಹುಳಿಗೆ ಎರಡಕ್ಕೂ ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಈಗ ಬಾಳೆಕಾಯಿ ಸಿಪ್ಪೆಗೆ ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಹಾಕಿ ಬೇಯಕ್ಕಿಡಿ ತಂಬುಳಿಗೆ. ಈಗ ನೋಡಿ, ಮಜ್ಜಿಗೆ ಹುಳಿ ಮಾಡೋಣ. ಅರಿಶಿನ ಮತ್ತು ನೀರು ಹಾಕಿ ಬೇಯಕ್ಕಿಟ್ಟಿದ್ದಕ್ಕೆ ನೋಡಿ, ತೆಂಗಿನಕಾಯಿ ಮತ್ತು ಅವಲಕ್ಕಿನ ರುಬ್ಕೋಬೇಕು. ನಿಮಗೆ ಬೇಕಂದರೆ ಪೆಪ್ಪರ್ ಹಾಕ್ಕೊಳ್ಳಿ, ನಾನು ಪೆಪ್ಪರ್ ಹಾಕ್ಕೊಂಡಿಲ್ಲ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ. ತುಂಬ ಚಪ್ಪೆ ಆಗಿ, ಅಂದರೆ ಖಾರ ಇರೋದಿಲ್ಲ ನೋಡಿ, ಆದ ಕಾರಣ ತುಂಬಾ ಚೆನ್ನಾಗಾಗುತ್ತೆ ಇದು. ನಮಗೆಲ್ರಿಗೂ ಇಷ್ಟ ಆಯಿತು. ಸುವರ್ಣಗೆಡ್ಡನ್ನು ನಾನು ಮೊನ್ನೆ ಮಾಡಿ ತೋರಿಸಿದ್ನಲ್ಲ, ಹಾಗೇನೆ ಇದ್ರದ್ದು ಮಾಡ್ಬೋದು. ಈ ಕಡೆ ನೋಡಿ, ಸಾಂಬಾರಿಗೆ ಬೇಯಕ್ಕಿಟ್ಟೆ. ಆನಂತರ ಮಜ್ಜಿಗೆ ಹುಳಿನ ಕಂಟಿನ್ಯೂ ಮಾಡೋಣ. ಮಜ್ಜಿಗೆ ಹುಳಿದಕ್ಕೆ ನೋಡಿ, ಆ ರುಬ್ಕೊಂಡಿದ್ದಾನೆ ತೆಂಗಿನಕಾಯಿ ಮತ್ತು ಅವಲಕ್ಕಿನ ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಸ್ವಲ್ಪ ಉಪ್ಪು, ಸ್ಟವ್ ಆಫ್ ಮಾಡಿಬಿಟ್ಟು ಮಜ್ಜಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಿಲ್ಲ. ಜೀರಿಗೆ ಒಗ್ಗರಣೆ ಮಜ್ಜಿಗೆ ಹುಳಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸ್ವಲ್ಪ ತಳ ಹಿಡಿಬೋದು, ಮಗಿಸ್ತಾ ಇರಿ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೋಡಿ, ಉಪ್ಪು ಮತ್ತು ಸ್ಟವ್ ಆಫ್ ಮಾಡಿ ಮಜ್ಜಿಗೆ ಹಾಕ್ಕೊಂಡೆ, ನೀವು ಕಾಣ್ಬೋದು. ಮಜ್ಜಿಗೆ ಹಾಕ್ಕೊಂಡು ಇಳಿಸಿ ಬಿಡಬೇಕು. ಈ ಊರಿನ ಸೆಕೆಗೆ, ಸೌತ್ ಕೇಂದ್ರ ಸೆಕೆಗೆ ಇದು ಒಳ್ಳೆಯದಾಗುತ್ತೆ ತಂಬುಳಿ ಎಲ್ಲ. ಈಗ ಸಾಂಬಾರು ಮಾಡೋದನ್ನು ನೋಡೋಣ. ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ಅರಿಶಿನ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮಸಾಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಜೀರಿಗೆ, ಪೆಪ್ಪರ್ ಪುಡಿ, ಆನಂತರ ಇದು ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಆಯಿತು ಅಂತ ಸ್ವಲ್ಪ ಪುನಃ ಹಾಕ್ಕೊಂಡೆ. ನೋಡಿ, ನೀಟಾಗಿ ರುಬ್ಕೊಳ್ಳಿ ಅದನ್ನ. ಆನಂತರ ಅದಕ್ಕೆ ಇದು ಬೇಕಿತ್ತು, ಹುಳಿ ಬಾಪ್ತು ಆಮ್ಚೂರು ಪುಡಿ ಹಾಕ್ಕೊಂಡೆ. ನಾವು ನೋಡ್ಬೋದು, ನೀವು ಹುಳಿ ಹಾಕ್ಕೊಳ್ಳಿಕ್ಕೆ ಮರ್ತಿದ್ದೆ. ಆನಂತರ ಹಾಕ್ಕೊಂಡು ನೀರು ಹಾಕಿದ ನಂತರ ನೆನಪಾಯಿತು. ಆನಂತರ ಬೆಂದ ಬಾಳೆಕಾಯಿಗೆ ಅದನ್ನ ಹಾಕ್ಕೊಂಡು ಇದೇ ಥರ ನೋಡಿ, ಸುವರ್ಣಗೆಡ್ಡೆದು ಮಾಡ್ಬೋದು, ಬಟಾಟೆದು ಮಾಡ್ಬೋದು, ಆನಂತರ ಸಾಂಬ್ರಾಣಿ ಗೆಡ್ಡೆ ಎಲ್ಲನೂ. ಆಮೇಲೆ ಬಾಳೆ ದಿಂಡು ಕೂಡ ಆಲೂಗೆಡ್ಡೆ ಹಾಕ್ಕೊಂಡು ಅಥವಾ ಗೆಣಸು ಹಾಕ್ಕೊಂಡು ಮಾಡ್ಬೋದು. ಮರಗೆಣಸಾಗಲಿ ಸಿಹಿ ಗೆಣಸಾಗಲಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಈಗ ಸಾಂಬಾರಿಗೆ ಉಪ್ಪು ಬೆಲ್ಲ ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು ಕುದಿ ಬಂದರೆ ಸಾಂಬಾರು ರೆಡಿ. ವ್ರತದ ಅಡುಗೆ ಮಾಡೋದು ಸುಲಭ.
ನೋಡಿ ನಾಡಿದ್ದಿಂದ ಇನ್ನೆಲ್ಲನೂ ತಿನ್ಬೋದು ನಾವು. ಆದ ಕಾರಣ ಈ ಒಂದು ವ್ರತದ ಕೆಲವು ಪೆಂಡಿಂಗ್ ಉಳಿದಿದ್ದನ್ನೆಲ್ಲ ನಾನು ನಿನ್ನೆ ಮಾಡಿದೆ. ಇವತ್ತು ನೋಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಕುದ್ದ ನಂತರ ಸಾಂಬಾರು ರೆಡಿಯಾಗಿಬಿಡತ್ತೆ. ತುಂಬಾ ಯಮ್ಮಿಯಾಗಿ ಬರುತ್ತೆ ಈ ಸಾಂಬಾರಂತೂ. ಖಾರ ಇಷ್ಟ ಇಲ್ಲ ಅಂತ ಅನ್ನೋರು ಯಾರು ಬೇಕಾದ್ರೂ ವ್ರತ ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ. ನೋಡಿ ಎಷ್ಟು ಸ್ವಲ್ಪ ತಣ್ಣಗಾದ ದಪ್ಪ ಬರುತ್ತೆ. ಆನಂತರ ನೋಡಿ ಈಗ ಬಾಳೆಕಾಯಿ ಸಿಪ್ಪೆದ್ದು ತಂಬುಳಿ ಮಾಡೋಣ. ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಜೀರಿಗೆ ಹಾಕಿ, ಬೇಕಾದ್ರೆ ಇನ್ನೊಂದು ಸಲ ಜೀರಿಗೆ ಹಾಕೋದನ್ನು ಅವಾಯ್ಡ್ ಮಾಡ್ಬೋದು. ನೀವು ಪೆಪ್ಪರ್ ಹಾಕ್ಕೊಳ್ಬೋದು ಬೇಕಂದರೆ. ಇದು ನಾರು ಇದ್ದರೆ ತೆಗೆದು ಹಾಕಿಬಿಡಿ. ನಾವು ರುಬ್ಬೇಕಿದ್ರೆ ನಾರು ಸಿಗುತ್ತೆ ಮಿಕ್ಸಿ ಜಾರಿದ್ದು ಬ್ಲೇಡಿಗೆ, ಆವಾಗ ತೆಕ್ಕೊಂಡು ಬಿಡಿ. ಇಲ್ಲಾಂದರೆ ನೀವು ಬಾಳೆಕಾಯಿನ ಬೇಯಿಸಿದ್ದನ್ನು ಹಾಕ್ಕೊಂಡು ಇದಕ್ಕೆ ತಂಬುಳಿ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಆಯಿತಾ. ಇದು ನನಗಂತೂ ಭಾಳ ಇಷ್ಟ ಆಯಿತು, ಬಾಳೆ ಕುಂಡಿಗೆದು ಮತ್ತು ಇದರದ್ದು ತಂಬುಳಿ. ಲಾಸ್ಟ್ ಇಯರ್ ಇದೆಲ್ಲ ಮಾಡಿರಲಿಲ್ಲ ನಾನು. ಲಾಸ್ಟ್ ಇಯರ್ ಅಡುಗೆನೇ ಬೇರೆ ಇತ್ತು ನಂದು. ನೂಡಲ್ಸ್ ಥರ ಮಾಡ್ತಾಯಿದ್ದೆ ಬಾಳೆಕಾಯಿದ್ದು. ನೋಡಿ ಇದು ಆಗಿಬಿಡ್ತು. ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡ್ರೆ ಉಪ್ಪು ಆವಾಗಲೇ ಹಾಕ್ಕೊಂಡೆ, ಆಗೋಗ್ಬಿಡ್ತು. ಕೊನೆಗೆ ಎಲ್ಲದಕ್ಕೂ ಒಟ್ಟಿಗೆ ನಾವು ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಡೋಣ, 2 ತಂಬುಳಿಗೆ ಮತ್ತು ಸಾರಿಗೆ. ನೋಡಿ ತಂಬುಳಿ ರೆಡಿ ಆಯಿತು. ಒಗ್ಗರಣೆ ಒಂದು ಕೊಟ್ಟರೆ ಆಗಿಬಿಡ್ತು. ನೋಡಿ ಸಾರು ಕೂಡ ರೆಡಿಯಾಗಿದೆ, ನೀವು ಕಾಣ್ಬೋದು. ನೋಡಿ ರೆಡಿಯಾಗಿಲ್ಲ, ಸಾರಿ. ನೋಡಿ ಅದಕ್ಕೆ ಉಪ್ಪು, ನಾನು ಲಾಸ್ಟ್ ಇಯರ್ ಬೇಸಿಗೆನಲ್ಲಿ ಒಣಗಿಸಿ ಇಟ್ಟಿರುವಂಥ ಮಾವಿನಕಾಯಿ ಚೂರು, ಸ್ವಲ್ಪ ಶುಂಠಿ, ಉಪ್ಪು. ನಂತರ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು 1 ರೌಂಡು ತಿರುಗಿಸಿ. ಇದು ಸಾರಿಗೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಬೇಕು. ಶುಂಠಿ ಖಾರ ಮತ್ತು ಪೆಪ್ಪರ್ ಖಾರ ಇದಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಖಾರ ಆಗಿ ತುಂಬ ಚೆನ್ನಾಗಾಗುತ್ತೆ. ಆಮ್ಚೂರು ಪುಡಿ ಅಥವಾ ಮಾವಿನಕಾಯಿ ಒಣಗಿಸಿಟ್ಟಿದ್ದು ಅಥವಾ ನಿಮಗೆ ಹಸಿ ಮಾವಿನಕಾಯಿ ಸಿಕ್ಕಿದರೆ ಅದನ್ನೂ ಹಾಕೋಬೋದು. ನೋಡಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಇದಕ್ಕೆ, ಖಾರ ಆಗಿ. ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನಾನು ಬೆಲ್ಲ ಹಾಕ್ಕೊಂಡಿರಲಿಲ್ಲ, ಸ್ವಲ್ಪ ಏನೋ ಹಾಕ್ಕೊಂಡೆ ಅಷ್ಟೇ. ಬೆಲ್ಲ ಹಾಕದಿದ್ದರೂ ಆಲೂಗಡ್ಡೆ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ಇದೇ ಥರ ಗೆಣಸಿನ ಸಾರು ಕೂಡ ನಾವು ಮಾಡ್ಬೋದು. ನಾನು ಲಾಸ್ಟ್ 1 ವಾರ 2 ವಾರ ಹಿಂದೆ ತೋರಿಸಿದ್ದೆ ಅದರ ವಿಡಿಯೋ ಕೂಡ. ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಒಂದು ಕುದಿ ಬಂದರೆ ಆಗೋಯ್ತು. ಮಾವಿನಕಾಯಿ ಸಾರು ಯಾರೆಲ್ಲ ಮಾಡಿದ್ರು ನಾನು ಲಾಸ್ಟ್ ವೀಕಲ್ಲಿ ತೋರಿಸಿದ್ದೆ, ಅದ್ಭುತವಾಗಿ ಬರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನೋಡಿ ಈ ಸಾರಿಗೂ. ನಮ್ಮ ಮನೆಯಲ್ಲಿ ಬೆಲ್ಲ ಹಾಕದಿದ್ದರೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀನಿ. ಅವರಿಗೆ ಅಂತ ಸಪ್ರೇಟ್ ಅಡುಗೆ ಮಾಡೋದಿಲ್ಲ. ನಾನು ಮಾವಿನಕಾಯಿ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಮಾಡಿದ್ರಲ್ಲಿ ಅವರಿಗೆ ಸ್ವಲ್ಪ ಮಾಡಿಕೊಡ್ತೀನಿ. ಇಲ್ಲಾಂದರೆ ತಿಂಡಿಗಾದರೆ ಚಟ್ನಿ ಮಾಡಿರ್ತೀನಿ. ನೋಡಿ ಸಾರು ಆಯಿತು. ಈಗ ಸಾರಿಗೆ ಮತ್ತು 2 ತಂಬುಳಿಗೆ ತುಪ್ಪದಲ್ಲಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಸಾರು ರೆಡಿ ಆಯಿತು. ನೋಡಿ ಬಟಾಟೆ ತಂಬುಳಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಈಗ ಬಟಾಟೆ ತಂಬುಳಿ ಮಾಡೋಣ. ಜೀರಿಗೆ ನೋಡಿ, ಜೀರಿಗೆ, ಉಪ್ಪು, ಆಲೂಗೆಡ್ಡೆ, ಬೇಯಿಸಿದ ಆಲೂಗೆಡ್ಡೆ ಮತ್ತು ತೆಂಗಿನಕಾಯಿ ತುರಿ ಹಾಕಿ ರುಬ್ಕೊಳ್ಬೇಕು. ಮಜ್ಜಿಗೆ ಹಾಕಬೇಕು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ಇದನ್ನ ಒಂದು ಸಲ. ನೀವು ವ್ರತ ಮುಗಿಸಿದ ನಂತರನೂ ಇದನ್ನ ಮಾಡ್ಕೋಬೋದು. ತಂಬುಳಿ ಒಂದು ವೆರೈಟಿ ಆಗುತ್ತೆ ಅಷ್ಟೇ. ಆವಾಗೆಲ್ಲ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು ತಾನೇ ವ್ರತ ಮುಗ್ದ ನಂತರ. ನೋಡಿ ಮಿಕ್ಸಿ ಜಾರ್ ರುಬ್ಕೊಂಡು ಹಾಕಿ ಮಜ್ಜಿಗೆ ಹಾಕಿದರೆ ತಂಬುಳಿ ರೆಡಿ. ಆನಂತರ ಎಲ್ಲದಕ್ಕೂ ಒಂದು ಜೀರಿಗೆ ಒಗ್ಗರಣೆ ಕೊಟ್ಟರೆ ಸರಿ. ವ್ರತ ಅಂತೂ ಮುಗಿತಾ ಇದೆ. ಏನು ಅನ್ನಿಸ್ತಾ ಇದೆ ನಿಮಗೆ? ವ್ರತ ಮಾಡಿದವರಿಗೆ ಖುಷಿ ಅನ್ನಿಸುತ್ತಲ್ವ? ಸ್ವಲ್ಪ ಹೊಟ್ಟೆ ಉರಿ ಅದು ಇದು ಸೆಕೆ ಎಲ್ಲ ಜಾಸ್ತಿ ಇರುತ್ತೆ ನಿಜ, ಬಟ್ ಆರೋಗ್ಯ ತುಂಬ ಸುಧಾರಿಸುತ್ತೆ. ಇದರಲ್ಲಿ ದೂಸರ ಮಾತೇ ಇಲ್ಲ. ನಿಮ್ಮ ಅನಿಸಿಕೆ ಏನು? ಆ ನಂತರ ನಾನು ಮತ್ತೊಂದು ವಿಷಯ ಹೇಳಬೇಕಿತ್ತು. ನಾಡಿದ್ದು ಗುರುವಾರ ವೈಕುಂಠ ಚತುರ್ದಶಿ. ತುಪ್ಪದ ದೀಪ ಹಚ್ಚಿಡೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲನೂ ಹಚ್ಚಿರ್ತಾರೆ. 365 ಬತ್ತಿ ಮಾಡಿಬಿಟ್ಟು ದೀಪನ ಕೃಷ್ಣ ಮಠದಲ್ಲಿ ಅಥವಾ ಅನಂತೇಶ್ವರದಲ್ಲಿ ಹಚ್ಚಿತೀವಿ ನಾವು. ಎಣ್ಣೆ ತುಪ್ಪ ನಿಮ್ಮ ಆಪ್ಷನಿಗೆ ಬಿಟ್ಟಿರುವಂಥದ್ದು. ಆಮೇಲೆ ಎಲ್ಲ ಕಡೆ ನೆಲ್ಲಿಕಾಯಿ ದೀಪ, ಬಾಳೆ ದಿಂಡಿನ ದೀಪ ನಾನು ಮಾಡಿದಾಗ ಆವತ್ತು ತೋರಿಸ್ತೇನೆ. ಆ ಥರ ಹಚ್ಕೊಂಡು ಬರ್ತಾರೆ.
ನೋಡಿ ಒಗ್ಗರಣೆ ಹಾಕಿ ಸಾರೂ ರೆಡಿ ಆಯಿತು. ತಂಬುಳಿ ಸಾರು ಎಲ್ಲನೂ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಬೇಕು ವ್ರತದ ಅಡುಗೆ ಅವರಿಗೆಲ್ಲ ಶೇರ್ ಮಾಡಿಕೊಳ್ಳಿ. ಉಡುಪಿ ವ್ರತದ ರೆಸಿಪೀಸು ಈ ವರ್ಷದ ವ್ರತದ ರೆಸಿಪಿಗಳೆಲ್ಲ ಮುಗಿಯಿತು. ಥ್ಯಾಂಕ್ ಯು.